ಓಂ ಶ್ರೀ ಗುರುಭ್ಯೋ ನಮಃ. ಸ್ನೇಹಿತರೆ, ಶ್ರೀಕೃಷ್ಣನ ಭಕ್ತೆ ಮೀರಾಬಾಯಿಯಂತೆ ದಕ್ಷಿಣ ಭಾರತದ ತಮಿಳುನಾಡಿನ ಆಳ್ವಾರ್ ಸಂತರಲ್ಲಿ ಮಹಾಸಂತಳೆಂದು ಪ್ರಸಿದ್ಧಳಾದವಳು ಗೋದಾದೇವಿ. ಈಕೆಯ ಕುರಿತಾದ ವ್ರತಕಥೆ ಹೆಚ್ಚು ಮಹತ್ವ ಪಡೆದಿದೆ. ತಮಿಳುನಾಡಿನ ವಿಲ್ಲಿಪುತ್ತೂರು ಎಂಬ ಗ್ರಾಮದಲ್ಲಿ ವಿಷ್ಣುಗುಪ್ತ ಎಂಬ ವಿಷ್ಣುವಿನ ಅತ್ಯಂತ ನಿಕಟ ಭಕ್ತನಿದ್ದ. ಇವನು ಸಕಲ ವೇದಾಧ್ಯಯನವನ್ನು ಮಾಡಿ ಸ್ವತಃ ಕವಿಯೂ ಆಗಿದ್ದನು. ಆ ಊರಿನ ವಟಪತ್ರಶಾಹಿ ದೇವಸ್ಥಾನದ ಭಕ್ತನಾಗಿದ್ದು, ವಿಷ್ಣುವಿನ ಪೂಜೆ ಪುನಸ್ಕಾರಗಳನ್ನು ಸಾಕ್ಷಾತ್ ಮಹಾವಿಷ್ಣು ಎದುರಿಗೆ ನಿಂತಂತೆ ಭಾವಿಸಿ ಆರಾಧಿಸುತ್ತಿದ್ದನು. ತನ್ನ ಮನೆಯ ಮುಂದೆ ಪುಟ್ಟ ಹೂವಿನ ತೋಟವನ್ನು ಮಾಡಿಕೊಂಡು ಅಲ್ಲಿ ಸಾಕಷ್ಟು ತುಳಸಿ ಗಿಡ, ಹೂವು, ಪತ್ರೆಗಳ ಗಿಡಗಳನ್ನು ಬೆಳೆಸಿ ಬೃಂದಾವನದಂತೆ ಮಾಡಿದ್ದನು. ಪ್ರತಿನಿತ್ಯವೂ ನಸುಕಿನಲ್ಲಿ ಎದ್ದು ತುಳಸಿ ಹೂವುಗಳನ್ನು ಬಿಡಿಸಿ ತಂದು ಸುಂದರವಾದ ಮಾಲೆ ಮಾಡಿ ಮಹಾವಿಷ್ಣುವಿಗೆ ಭಕ್ತಿಯಿಂದ ಹಾಕುತ್ತಿದ್ದನು. ಈತನಿಗೆ ಮದುವೆಯಾಗಿ ಕೆಲ ಕಾಲವಾಗಿದ್ದರೂ ಮಕ್ಕಳಾಗಿರಲಿಲ್ಲ. ಒಂದು ದಿನ ಮುಂಜಾನೆ ಎದ್ದು ತುಳಸಿ ಬಿಡಿಸುತ್ತಿರುವಾಗ ಒಂದು ಮಗು ಅಳುತ್ತಿರುವ ಧ್ವನಿ ಕೇಳಿಸಿತು. ನೋಡಿದಾಗ ತುಳಸಿ ಗಿಡದ ಕೆಳಗೆ ಆಗ ತಾನೇ ಜನಿಸಿದ ಪುಟ್ಟ ಹೆಣ್ಣು ಮಗು ನೋಡಿದನು. ಆ ಕಡೆ ಈ ಕಡೆ ಸುತ್ತಮುತ್ತ ನೋಡಿದರೆ ಯಾರೂ ಕಾಣಲಿಲ್ಲ. ಶ್ರೀ ಭಗವಂತನೇ ಈ ಮಗುವನ್ನು ತನಗೆ ಅನುಗ್ರಹಿಸಿದನೆಂದು ತಿಳಿದು ಸಂತೋಷದಿಂದ ಮನೆಗೆ ತಂದು ವಿಷ್ಣುಗುಪ್ತ ಮತ್ತು ಆತನ ಪತ್ನಿ ಮಗುವಿಗೆ ಗೋದೈ ಎಂದು ಹೆಸರಿಟ್ಟರು. ಗೋದೈ ಎಂದರೆ ಭೂಮಿ ತಾಯಿಯ ಕಾಣಿಕೆ ಎಂದು. ಮಗುವನ್ನು ಬಹಳ ಸಂತೋಷದಿಂದ ಬೆಳೆಸುತ್ತಿದ್ದರು. ಈಕೆಯೇ ಮುಂದೆ ಗೋದಾದೇವಿ ಎಂದು ಹೆಸರಾದಳು. ಗೋದಾದೇವಿ ಮಗುವಿರುವಾಗಿನಿಂದಲೇ ತಂದೆ ಮಾಡುತ್ತಿದ್ದ ಪೂಜೆಯನ್ನು ನೋಡುತ್ತಾ ಬೆಳೆದವಳು. ಬಾಲಕಿಯಾಗಿದ್ದಾಗಲೇ ತುಳಸಿ ಹೂವು ಬಿಡಿಸಿ ತರುವುದು, ಮಾಲೆ ಮಾಡುವುದು, ಅದನ್ನು ವಿಷ್ಣುವಿಗೆ ಹಾಕಿದಾಗ ಮೈಮರೆತು ಅವನನ್ನೇ ನೋಡುವುದು, ಶ್ರೀಹರಿಯ ಕುರಿತು ಸಶ್ರಾವ್ಯವಾಗಿ ಹಾಡುವುದು, ದೇವಾಲಯದ ಆವರಣವನ್ನು ಸ್ವಚ್ಛ ಮಾಡುವುದು, ಮಹಾವಿಷ್ಣುವಿನ ಪೂಜೆಗೆ ಅಗತ್ಯವಾದ ಕೆಲಸಗಳನ್ನು ಮಾಡುತ್ತಲೇ ಬೆಳೆದವಳು. ಹೀಗಾಗಿ ಆ ಮಗುವಿಗೆ ಅರಿವಿಲ್ಲದೆ ಮಹಾವಿಷ್ಣುವಿನ ಮೇಲೆ ಶ್ರದ್ಧೆ ಭಕ್ತಿ ಮೂಡಿತ್ತು. ಬೆಳೆದು ದೊಡ್ಡವಳಾದಳು. ತಾನು ಮದುವೆಯಾದರೆ ಶ್ರೀರಂಗನಾಥ ಸ್ವಾಮಿಯನ್ನೇ ಮದುವೆಯಾಗುವುದು ಎಂದು ಮನದಲ್ಲೇ ಸಂಕಲ್ಪ ಮಾಡಿದ್ದಳು. ದೊಡ್ಡವಳಾಗುತ್ತಾ ಬಂದಂತೆ, ಮನಸ್ಸು ಪ್ರೌಢವಾಗುತ್ತಿದ್ದಂತೆ ಶ್ರೀರಂಗನಾಥನನ್ನು ಆರಾಧಿಸುವ ಪರಿಯೇ ವಿಭಿನ್ನವಾಗಿತ್ತು. ಅವಳು ಅಂದುಕೊಳ್ಳುತ್ತಿದ್ದಳು, ನಾನು ನಾರಾಯಣನ ಪತ್ನಿಯಾದರೆ ಹೇಗೆ ಕಾಣುತ್ತೇನೆ ಎಂದುಕೊಂಡರೆ, ತನ್ನ ತಂದೆ ಮಾಡುತ್ತಿದ್ದ ತುಳಸಿ ಮಾಲೆಯನ್ನು ತನ್ನ ಕೊರಳಿಗೆ ಹಾಕಿಕೊಂಡು ತನ್ನ ಪರಮ ಪ್ರಿಯನಾದ ಮಹಾವಿಷ್ಣುವಿನ ಜೊತೆಯಲ್ಲಿ ಹೇಗೆ ಕಾಣುತ್ತೇನೆ ಎಂದು ಕಲ್ಪಿಸಿಕೊಂಡು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿದ್ದಳು. ನಂತರ ತೃಪ್ತಳಾಗಿ ಆ ಮಾಲೆಯನ್ನು ತೆಗೆದು ಇಡುತ್ತಿದ್ದಳು. ಇದ್ಯಾವುದು ತಿಳಿಯದ ತಂದೆ ವಿಷ್ಣುಗುಪ್ತ ಪ್ರತಿದಿನ ಅದೇ ತುಳಸಿ ಹಾರವನ್ನು ತೆಗೆದುಕೊಂಡು ಹೋಗಿ ವಟಪತ್ರಶಾಹಿ ಮಹಾವಿಷ್ಣುವಿಗೆ ಹಾಕುತ್ತಿದ್ದನು. ಇದೇ ರೀತಿ ಬಹಳಷ್ಟು ದಿವಸಗಳು ಹೀಗೆ ನಡೆಯಿತು. ಒಂದು ದಿನ ತುಳಸಿ ಹಾರವನ್ನು ತೆಗೆದುಕೊಂಡು ಹೋಗಲು ಬಂದ ವಿಷ್ಣುಗುಪ್ತನಿಗೆ ತನ್ನ ಮಗಳು ತುಳಸಿ ಹಾರವನ್ನು ಕೊರಳಲ್ಲಿ ಹಾಕಿಕೊಂಡಿರುವುದನ್ನು ನೋಡಿ ಗಾಬರಿಯಾಯಿತು ಮತ್ತು ಸಿಟ್ಟು ಬಂದಿತು. ಮಗಳಿಗೆ ಬುದ್ಧಿ ಹೇಳಿ ಆ ದಿನ ತುಳಸಿ ಹಾರವನ್ನು ಮಹಾವಿಷ್ಣುವಿಗೆ ಹಾಕಲಿಲ್ಲ. ಪ್ರಾಯಶ್ಚಿತ್ತವಾಗಿ ತಾನು ಆ ದಿನವೆಲ್ಲ ಉಪವಾಸವಿದ್ದನು. ಆಗ ಮಹಾವಿಷ್ಣು ಕನಸಿನಲ್ಲಿ ಪ್ರಕಟವಾಗಿ, ಈ ದಿನ ತುಳಸಿ ಮಾಲೆಯನ್ನು ನನಗೆ ಏಕೆ ಹಾಕಲಿಲ್ಲ ನೀನು? ನಿನ್ನ ಮಗಳು ಹಾಕಿಕೊಂಡ ತುಳಸಿ ಮಾಲೆಯನ್ನೇ ನನಗೆ ಹಾಕಬೇಕು ಎಂದು ಹೇಳಿ ಮಾಯವಾದನು. ಎಚ್ಚರಗೊಂಡ ವಿಷ್ಣುಗುಪ್ತ ಬಹಳ ಸಂತೋಷಗೊಂಡು ಮಗಳಿಗಿಟ್ಟಿದ್ದ ಗೋದೈ ಹೆಸರನ್ನು ಬಿಟ್ಟು ಆಂಡಾಳ್ ಎಂದು ಕರೆದನು. ಆಂಡಾಳ್ ಎಂದರೆ ಭಗವಂತನನ್ನೇ ಆಳಿದವಳು ಎಂದು ಅರ್ಥ. ಮಗಳು ದೊಡ್ಡವಳಾಗಿ ಮದುವೆ ವಯಸ್ಸಿಗೆ ಬಂದಾಗ ತಂದೆ ವಿಷ್ಣುಗುಪ್ತ ಮದುವೆ ಪ್ರಸ್ತಾಪವನ್ನು ಅವಳ ಮುಂದಿಟ್ಟಾಗ ಆಂಡಾಳ್ ತಂದೆಗೆ ಹೇಳುತ್ತಾಳೆ, ನಾನು ಮಹಾವಿಷ್ಣುವನ್ನೇ ವಿವಾಹವಾಗುವುದು, ಇಲ್ಲದಿದ್ದರೆ ನನಗೆ ಮದುವೆ ಬೇಡ ಎಂದು ಹೇಳುತ್ತಾಳೆ. ಮನುಷ್ಯ ಮಾನವರಾದವರು ಭಗವಂತನನ್ನು ವಿವಾಹವಾಗುವುದು ಎಂದರೇನು?
ವಿಷ್ಣುಗುಪ್ತ ಚಿಂತಿಸುತ್ತಾ ಮಲಗಿದನು. ರಾತ್ರಿ ವಿಷ್ಣುಗುಪ್ತನ ಕನಸಿನಲ್ಲಿ ಮಹಾವಿಷ್ಣು ಬಂದು, ನಿನ್ನ ಮಗಳನ್ನು ಮದುಮಗಳ ಶೃಂಗಾರದಲ್ಲಿ ಸಿಂಗರಿಸಿ ಶ್ರೀರಂಗಂನ ರಂಗನಾಥ ಸ್ವಾಮಿ ದೇಗುಲಕ್ಕೆ ಕಳುಹಿಸಿಕೊಡು ಎಂದು ಹೇಳುತ್ತಾನೆ. ಮಹಾವಿಷ್ಣುವಿನ ಆದೇಶವನ್ನು ಕೇಳಿದ ವಿಷ್ಣುಗುಪ್ತ ಬಹಳ ಹರ್ಷಚಿತ್ತನಾಗಿ ಮಗಳನ್ನು ಅಲ್ಲಿಗೆ ಕಳುಹಿಸಲು ತಯಾರಿ ನಡೆಸುತ್ತಾನೆ. ಈ ಕಡೆ ಶ್ರೀರಂಗದಲ್ಲಿ ಪುರೋಹಿತರು ಹಾಗೂ ಅಲ್ಲಿನ ರಾಜನಾಗಿದ್ದ ವಲ್ಲಭದೇವನ ಕನಸಿನಲ್ಲಿ ಮಹಾವಿಷ್ಣು ಕಾಣಿಸಿಕೊಂಡು ಮದುವೆಗೆ ಸಿದ್ಧತೆ ತಯಾರಿ ಮಾಡಲು ಹೇಳಿ ಆಂಡಾಳನ್ನು ಕರೆತರಲು ಪಲ್ಲಕ್ಕಿ ಕಳುಹಿಸುವಂತೆ ರಾಜನಿಗೆ ಹೇಳಿದನು. ಅದೇ ರೀತಿ ರಾಜ ಕಳುಹಿಸಿದ ಪಲ್ಲಕ್ಕಿಯಲ್ಲಿ ಮದುಮಗಳಾಗಿ ಬಂದ ಆಂಡಾಳ್ ಗರ್ಭಗುಡಿಯೊಳಗೆ ಹೋದಳು. ಮಹಾವಿಷ್ಣುವಿನ ಪಕ್ಕದಲ್ಲಿ ನಗುನಗುತ್ತಾ ಕುಳಿತಳು. ದಿಗ್ಭ್ರಾಂತರಾಗಿ ಎಲ್ಲರೂ ನೋಡುತ್ತಿದ್ದಂತೆ ಮಹಾವಿಷ್ಣುವಿನೊಳಗೆ ಐಕ್ಯಳಾದಳು. ಆಂಡಾಳ್ ಮಹಾವಿಷ್ಣುವಿನ ಕುರಿತು ಭಕ್ತಿಪೂರ್ವಕವಾಗಿ ರಚಿಸಿದ ಗೀತೆಗಳ ಸಂಗ್ರಹವನ್ನು ತಿರುಪ್ಪಾವೈ ಎಂದು ತಮಿಳಿನಲ್ಲಿ ಕರೆಯುತ್ತಾರೆ. ಶ್ರೀಕೃಷ್ಣನಿಗೆ ಪ್ರಿಯವಾದ ಧನುರ್ಮಾಸದಲ್ಲಿ ಪ್ರತಿಯೊಂದು ದಿನವನ್ನು ಅವನ ಆರಾಧನೆಗಾಗಿ ಮುಡಿಪಾಗಿಟ್ಟು ಅವನಿಗಾಗಿ ರಚಿಸಿದ ಗೀತೆಗಳ ತಿರುಪ್ಪಾವೈ. ಇದನ್ನು ಭಕ್ತಿಯಿಂದ ಹೇಳಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಮಾರ್ಗಶಿರ ಧನುರ್ಮಾಸದಲ್ಲಿ ನಿತ್ಯವೂ ಒಂದೊಂದು ಗೋದಾವರಿ ಸ್ತುತಿ ಪಠಿಸಲಾಗುತ್ತದೆ. ಭಕ್ತಿ ಗೀತೆಗಳು ಮಹಾವಿಷ್ಣುವಿನ ಕುರಿತಾಗಿದ್ದು ಇದನ್ನು ಹೇಳುವುದರಿಂದ ಮೋಕ್ಷ ಪ್ರಾಪ್ತಿಗೆ ಸುಲಭದ ದಾರಿ ಎನ್ನಲಾಗಿದೆ. ಇವುಗಳಲ್ಲಿ ಮೊದಲ ಪೀಠಿಕಾ ಗೀತೆಗಳಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಶ್ರೀಕೃಷ್ಣನನ್ನು ಭಕ್ತಿಯಿಂದ ಬೇಡಿಕೊಂಡು ಜಗತ್ತಿನ ರಕ್ಷಣೆಗಾಗಿ ಬೇಡಿ ಪುಷ್ಪಗಳನ್ನು ಅರ್ಪಿಸಿದರೆ ಪೂರ್ವಜನ್ಮದ ಪಾಪಕರ್ಮಗಳು ಕಳೆಯುತ್ತದೆ ಹಾಗೂ ಮುಂದಿನ ದಿನಗಳಲ್ಲಿ ಸತ್ಕಾರ್ಯಗಳನ್ನು ಮಾಡಲು ಮನ ಪ್ರೇರೇಪಿಸುತ್ತದೆ ಎಂಬ ನಂಬಿಕೆ ಇದೆ. ಈ ಗೀತೆಗಳನ್ನು ಸಾಮೂಹಿಕವಾಗಿ ಹೇಳುವುದರಿಂದ ಹೆಚ್ಚು ಸಕಾರಾತ್ಮಕ ಶಕ್ತಿ ಬರುತ್ತದೆ. ಆಂಡಾಳ್ ಚಿಕ್ಕಂದಿನಲ್ಲಿ ನಸುಕಿನಲ್ಲೇ ಎದ್ದು ನೆರೆಹೊರೆ ಗೆಳತಿಯರೊಡಗೂಡಿ ಹೂವು ತುಳಸಿ ಬಿಡಿಸಿ ತಂದು ಶ್ರೀರಂಗನಾಥನ ದೇಗುಲಕ್ಕೆ ಹೋಗಿ ರಂಗನಾಥನನ್ನು ಎಚ್ಚರಗೊಳಿಸುವ ಸುಪ್ರಭಾತವನ್ನು ಹಾಡುತ್ತಿದ್ದಳು. ಬಾಗಿಲು ತೆಗೆಯುವಂತೆ ದೇವಸ್ಥಾನದ ಕಾವಲುಗಾರನನ್ನು ಎಚ್ಚರಿಸುತ್ತಿದ್ದಳು. ಶ್ರೀಕೃಷ್ಣ ಬಲರಾಮರನ್ನು ಎಬ್ಬಿಸಲು ಅವರ ತಾಯಿ ತಂದೆಯರಿಗೆ ಹೇಳಿದ ಗೀತೆ ಹಾಗೂ ಶ್ರೀಕೃಷ್ಣನ ದರ್ಶನ ಮಾಡಿಸುವಂತೆ ಭಕ್ತೆ ನೀಲಾಬಾಯಿಯ ಅನುಮತಿ ಕೇಳುವುದು. ಇನ್ನು ಹಲವಾರು ಭಕ್ತಿ ಗೀತೆಗಳೊಂದಿಗೆ ಪ್ರಕೃತಿ ಕೊಡುಗೆಯಾದ ಹೂವು, ಹಣ್ಣು, ಮರ, ಗಿಡ, ನದಿ, ಕೆರೆ, ಪಶು, ಪಕ್ಷಿ, ಬೆಟ್ಟ, ಗುಡ್ಡ, ಪ್ರಾರ್ಥನೆ ಕುರಿತಾಗಿ ಭಕ್ತಿ ಗೀತೆಗಳನ್ನು ರಚಿಸಿದ್ದಾಳೆ. ಇವು ಇಂದಿಗೂ ಪ್ರಸ್ತುತದಲ್ಲಿದ್ದು ಭಕ್ತಾದಿಗಳು ಶ್ರೀಕೃಷ್ಣನಿಗೆ ಪ್ರಿಯವಾದ ಧನುರ್ಮಾಸದ ಮಹಾವಿಷ್ಣುವಿನ ಪೂಜೆಯ ಸಮಯದಲ್ಲಿ ಅಷ್ಟಾವರಾಧನಾ ಸೇವೆ ಮಾಡುವಾಗ ಆಯಾ ದಿನಕ್ಕೆ ಸಂಬಂಧಪಟ್ಟ ಗೀತೆಯನ್ನು ಭಕ್ತಾದಿಗಳೆಲ್ಲ ಸೇರಿ ಹೇಳುತ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.